ಮಂಗಳೂರು ತಾಲೂಕಿನ ಧರೆಗುಡ್ಡೆ ಕೆಲ್ಲಪುತ್ತಿಗೆಯ ಮೇಲಿನ ಮನೆಯ ಡೊಂಬಯ್ಯ ಪೂಜಾರಿ ಎಂಬವರ ಮಗಳು ಪೂಜಾ ಪೂಜಾರಿ ಎಂಬಾಕೆಯು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ತಾಯಿ ತಂದೆ ಇಲ್ಲದೆ ಅತ್ತೆಯ ಆಶ್ರಯದಲ್ಲಿ ಬೆಳೆದಿರುವ ಆಕೆಗೆ ಚಿಕಿತ್ಸೆಗಾಗಿ ಸಹೃದಯರ ನೆರವಿನ ಅಗತ್ಯವಿದೆ. ಪೂಜಾಳಿಗೆ 2 ವರ್ಷವಿರುವಾಗಲೇ ತಾಯಿಯನ್ನ ಕಳೆದುಕೊಂಡು ತಂದೆಯು ಬಿಟ್ಟು ಹೋಗಿದ್ದು, ಅನಾಥವಾಗಿದ್ದ ಈಕೆ ಆಶ್ರಯ ಪಡೆದದ್ದು ವಿಧವೆಯಾಗಿರುವ ಅತ್ತೆಯ ಮನೆಯಲ್ಲೇ. ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಅತ್ತೆಗೆ ನೆರವಾಗುತ್ತಿದ್ದ ಪೂಜಾಗೆ ಕಳೆದ 3 ವರ್ಷಗಳಿಂದ ಅಧಿಕ ರಕ್ತದೊತ್ತಡ ಇತ್ತು. ಆರ್ಥಿಕ ಸಂಕಷ್ಟದಲ್ಲೂ ದ್ವಿತೀಯ ಪಿಯುಸಿಯವರೆಗೆ ವಿದ್ಯಾಭ್ಯಾಸ ನಡೆಸಿರುವ ಪೂಜಾಳ ಭವಿಷ್ಯದ ಕನಸುಗಳು ಕಿಡ್ನಿ ವೈಫಲ್ಯದಿಂದ ಕಮರಿದೆ. 1 ಇಯರಿಂದ ಕಿಡ್ನಿ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಇತ್ತು. ಅದು ಮೆಡಿಸಿನ್ ಮಾಡ್ತಾ ಇದ್ದೆ. ಇವಾಗ 3 ಮಂತ್ಸಿಂದ ಪೂರ ಕಿಡ್ನಿ ಡ್ಯಾಮೇಜ್ ಆಯಿತು ನನಗೆ. ಈಗ ಡಯಾಲಿಸಿಸ್ ಮಾಡ್ತಾ ಇದ್ದೇನೆ. ತಿಂಗಳಿಗೆ ವಾರಕ್ಕೆ 3 ಸರ್ತಿ ಡಯಾಲಿಸಿಸ್ ಉಂಟು. ಒಮ್ಮೆ ಮಾಡುವಾಗ 1250 ಆಗ್ತದೆ. ಅದು ಹೋಗಿ ಬರುವಾಗ 1500 ಚಾರ್ಜ್ ಆಗ್ತದೆ. ನಿಮಗೆ ಫ್ಯಾಮಿಲಿಯಲ್ಲಿ ಯಾರಿಲ್ಲ, ನನ್ನ ಅತ್ತೆ ಇದ್ದಾರೆ, ಅಮ್ಮ ಪಪ್ಪ ಯಾರಿಲ್ಲ, ಮತ್ತು ತಂಗಿ ಇದ್ದಾರೆ, ಅವರೇ ನೋಡ್ಕೊಂಡು. ಅಧಿಕ ರಕ್ತದೊತ್ತಡ ಹಿನ್ನೆಲೆಯಲ್ಲಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋದಾಗ ಪೂಜಾಳ ಕಿಡ್ನಿ ಸಂಪೂರ್ಣ ನಿಷ್ಕ್ರಿಯಗೊಂಡಿದ್ದು, ಕೂಡಲೇ ಡಯಾಲಿಸಿಸ್ ಆರಂಭಿಸುವಂತೆ ಸೂಚಿಸಿದ್ದಾರೆ. ಡಯಾಲಿಸಿಸ್ಗೆ ತಿಂಗಳಿಗೆ 25,000 ರೂಪಾಯಿ ಖರ್ಚು ಬರುತ್ತದೆ. ಕಿಡ್ನಿ ಕಸಿ ಮಾಡಲು ಸುಮಾರು 15 ಲಕ್ಷ ರೂಪಾಯಿ ಖರ್ಚಾಗ್ತದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಆದರೆ ಅಷ್ಟೊಂದು ಮೊತ್ತವನ್ನ ಆಕೆ ಸಂಪಾದಿಸುವುದು ಅಸಾಧ್ಯವೇ ಸರಿ. ತನ್ನವರೆಂದು ಯಾರೂ ಇಲ್ಲದ ಈ ಯುವತಿ ಬಾಳಿ ಬದುಕಬೇಕಾದವಳು. ಕಷ್ಟಪಟ್ಟು ಸಾಕಿದ ಅತ್ತೆಗೆ ನೆರವಾಗಬೇಕಿದ್ದ ಹಾಗೂ ಆ ಮನೆಯ ಬೆಳಕಾಗಬೇಕಿದ್ದ ಯುವತಿ ಇದೀಗ ಸಹಾಯದ ಅಪೇಕ್ಷೆಯೊಂದಿಗೆ ಸಹೃದಯ ಸಮಾಜದ ಮುಂದೆ ನಿಂತಿದ್ದಾಳೆ. ಪೂಜಾಳಿಗೆ ಸಹಾಯ ಹಸ್ತ ನೀಡುವವರು ಕೆನರಾ ಬ್ಯಾಂಕ್, ಅಕೌಂಟ್ ನಂಬರ್ 064610101319, ಐಎಫ್ಸಿ ಕೋಡ್ CNR B 00000646. ಪ್ರೇಮಶ್ರೀ, V4 News 24/7 ಮೂಡಬಿದ್ರೆ.